ಉಡುಪಿ ಐತಿಹಾಸಿಕ ಕಟಪಾಡಿ ವಿಶ್ವನಾಥ ಕ್ಷೇತ್ರದ ವಾರ್ಷಿಕ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಹಸಿರು ಹೊರೆಕಾಣಿಕೆ ಸಮರ್ಪಣೆ ಮೆರವಣಿಗೆ ನಡೆಯಿತು. ಕಟಪಾಡಿ ಏಣಗುಡ್ಡ ಬ್ರಹ್ಮಬೇದರ್ಕಳ ಗರಡಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ಶ್ರೀ ಕ್ಷೇತ್ರಕ್ಕೆ ಹೊರೆಕಾಣಿಕೆಯನ್ನು ಸಮರ್ಪಿಸಲಾಯಿತು. ಇನ್ನು ಮೆರವಣಿಗೆಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬೃಹತ್ ಗಾತ್ರದ ಟ್ಯಾಬ್ಲೋ, ಹುಲಿವೇಷ, ಕಲಶಗಳನ್ನು ಹಿಡಿದ ಮಹಿಳೆಯರ ಸಾಲು ಈ ಸಂಭ್ರಮಕ್ಕೆ ಇನ್ನಷ್ಟು ಕಳೆಯನ್ನು ತಂದಿತ್ತು. ಸ್ಥಳೀಯ ಸಂಘ ಸಂಸ್ಥೆಗಳು, ಊರಿನ ಗುರಿಕಾರರು, ಭಕ್ತರು ವಿವಿಧ ತರಕಾರಿಗಳನ್ನು ಮತ್ತು ಅಕ್ಕಿ, ದವಸ ಧಾನ್ಯಗಳನ್ನು ಹೊರೆಕಾಣಿಕೆ ರೂಪದಲ್ಲಿ ಭಕ್ತಿಯಿಂದ ಶ್ರೀ ಕ್ಷೇತ್ರಕ್ಕೆ ಸಮರ್ಪಿಸಿದರು. ಸುಮಾರು 1 ವಾರಗಳ ಕಾಲ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಭಕ್ತರೆಲ್ಲರೂ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬೇಕು ಅಂತ ದೇವಸ್ಥಾನದ ಅಧ್ಯಕ್ಷ BN ಶಂಕರ್ ಪೂಜಾರಿ ತಿಳಿಸಿದ್ದಾರೆ. ಈ ಸಂದರ್ಭ ದೇವಾಲಯದ ಪ್ರಧಾನ ಕಾರ್ಯದರ್ಶಿ ಯು ಶಿವಾನಂದ, ಕೋಶಾಧಿಕಾರಿ ವೀರೇಶ್ ಸುವರ್ಣ, ಕ್ಷೇತ್ರ ಆಡಳಿತ ಮಂಡಳಿಯ ಸದಸ್ಯರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಸಲಹಾ ಸಮಿತಿಯ ಸದಸ್ಯರು, ಗುರಿಕಾರರು ಉಪಸ್ಥಿತರಿದ್ದರು. ಈ ದಿವಸ ಧಾರ್ಮಿಕ ಕಾರ್ಯಕ್ರಮ, ಬಲಿಪೂಜೆ ಆದಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ದೇವಸ್ಥಾನದಲ್ಲಿ ವಿವಿಧ ತಂಡದಿಂದ ನಡೀತಾ ಇದೆ. ತಾವು ಅದಲ್ಲದೆ 15ನೇ ತಾರೀಕಿಗೆ ರಥೋತ್ಸವ, ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ರಥೋತ್ಸವ ನಡೀತಾ, ರಾತ್ರಿ ರಥೋತ್ಸವ ಹಾಗೆ ಮಧ್ಯಾಹ್ನ ರಥೋತ್ಸವ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. 14ನೇ ತಾರೀಕು ದಿವಸ ಮಧ್ಯಾಹ್ನ ಅನ್ನ ಸಂತರ್ಪಣೆ ಸಹ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಇಲ್ಲಿಗೆ ಬಂದು ದೇವರ ಕಂದ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ನಾನು ಸಮಸ್ತ ಆಡಳಿತ ಕಮಿಟಿಯ ಪರವಾಗಿ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿಸುತ್ತೇನೆ. ದಿವಸ ಕಲ್ಲುಕುಡ್ಕನ ಕೋಲ ಇಲ್ಲಿ ನಡೀತಾ ಇದೆ, ರಾತ್ರಿ ಕಲ್ಲುಕುಡ್ಕನ ಕೋಲ ನಡೀತಾ ಇದೆ. ಅದಕ್ಕೂ ಸಹ ತಾವೆಲ್ಲರೂ ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂಬ ಅನ್ನು ಸಹ ನಾನು ಎಲ್ಲರನ್ನು ವಿನಂತಿಸುತ್ತೇನೆ.